ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವರಿಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರೀಸ್, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಆಹಾರ, ಅಡುಗೆ ಮನೆ. ಯೂಶ್ವಲಿ ನಾವು ದೇವರ ಕೋಣೆ ಅಂತ ಹೇಳಿದ್ರೆ ತುಂಬ ಪ್ರಾಶಸ್ತ್ಯ ಕೊಡ್ತೇವೆ, ತುಂಬ ಶುದ್ಧವಾಗಿಡ್ತೇವೆ. ಅದೇ ರೀತಿ ಅಡುಗೆ ಮನೆಗೂ ಅದರದೇ ಆದಂತಹ ಪ್ರಾಶಸ್ತ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರ ಕೊನೆಗೆ ನಾವಾಗೇ ಪರಿವರ್ತನೆ ಆಗುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿರುವಂತಹ ಹೊಸ ಅತಿಥಿ ಶ್ರೀಮತಿ ಚಂದ್ರಿಕಾ ಮಲ್ಯ ಇವರು ಇವತ್ತು ಯಾವ ರೀತಿಯ ಹೊಸ ಅಡುಗೆನ ಹೇಳ್ಕೊಡ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ತೆ ಶ್ರೀಮತಿ ಚಂದ್ರಿಕಾ ಮಲ್ಯ ಅವರಿಗೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಸೊ ನೀವು ಏನು ಮಾಡ್ತಾ ಇದ್ದೀರಾ? ನಾನು ಗೃಹಿಣಿ. ಓಕೆ. ಮತ್ತು ಹೀಗೆ ಮನೆಯಲ್ಲಿ ನಾನು ಯೋಗ ಕ್ಲಾಸ್ ಎಲ್ಲ ತಗೊಳ್ತಾ ಇದ್ದೆ. ಓ ನೈಸ್, ಸೂಪರ್. ಸೊ ಇವತ್ತು ನಮಗೆ ಯಾವ ರೀತಿಯ ಹೊಸ ರುಚಿಯನ್ನು ಹೇಳ್ಕೊಡ್ತಾ ಇದ್ದೀರಾ? ಈಗ ಈ ವರ್ಷ ನಮ್ಮ ಪ್ರಧಾನಮಂತ್ರಿಯವರು ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗೆ ನಾನು ಸಹ ವೀಕ್ಷಕರಿಗೆ ಸಿರಿಧಾನ್ಯದಲ್ಲಿ ವೆರೈಟೀಸ್ ಮಾಡಿ ತೋರಿಸುವ ಅಂತ ಇವತ್ತು ಬಂದಿದ್ದೇನೆ. ಓಕೆ, ತುಂಬ ಖುಷಿ ಆಯಿತು ಮ್ಯಾಮ್. ಸರಿ, ಹಾಗಾದರೆ ಹೋಗೋಣ ಅಡುಗೆ ಮನೆಗೆ. ಸರಿ, ಫೈನ್. ಸೊ ಮೇಡಮ್, ಇವತ್ತೀಗ ಫಸ್ಟಿಗೆ ಏನನ್ನ ಹೇಳ್ಕೊಡ್ತಾ ಇದ್ದೀರಾ ನಮಗೆ? ಈಗ ಸಿರಿಧಾನ್ಯದಲ್ಲಿ ಒಂದಾದ ಸಾಮೆ ಅಕ್ಕಿಯಲ್ಲಿ ಓಕೆ ವೆಜಿಟೇಬಲ್ ಬಾತ್ ಹೇಳ್ಕೊಡ್ತಾರೆ. ಓ ವೆರಿ ನೈಸ್. ಸಾಮೆ ಅಕ್ಕಿಯಲ್ಲಿ ವೆಜಿಟೇಬಲ್ ಬಾತ್ ಫಸ್ಟ್ ಟೈಮ್ ಕೇಳಿರೋದು ಆ್ಯಕ್ಚುಲಿ. ಸರಿ, ಹಾಗಾದರೆ ಈಗ ನಿಮ್ಗೆ ಅದಕ್ಕೆ ಏನು ಬೇಕು? ಇದಕ್ಕೆ ಒಂದು ಕುಕ್ಕರ್ ಬೇಕು. ಓಕೆ ಫೈನ್. ಸೊ ಫಸ್ಟಿಗೆ ಆಯಿಲ್ ಬೇಕಾ? ಹೌದು, ಆಯಿಲ್ ಹಾಕಿ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹಾಂ, ಸೊ ಅದನ್ನು ಹಾಕ್ತಾ ಇದ್ದೇನೆ. ಎಷ್ಟು ಅಳತೆ ಬೇಕು ನೋಡಿ. ಸಾಕು. ಸೊ ನಿಮ್ಮ ಹೆಲ್ದಿ ಫುಡ್ಡಿಗೆ ನಮ್ಮ ಹೆಲ್ದಿ ಆಯಿಲ್. ಎಸ್, ಇದು ಸಹ ತುಂಬ ಹೆಲ್ದಿ ಆಹಾರ. ಹಾಂ, ಅಂದರೆ ಈಗ ಮಧುಮೇಹಿಗಳಿಗೆ ಮತ್ತು ಯಾರಿಗೂ ಸಹ ಡಯಟ್ ಮಾಡುವವರಿಗೆ ಎಲ್ಲರಿಗೂ ಇದು ಸಿರಿಧಾನ್ಯ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹೌದು. ಹಾಗಾಗಿ ಇದರದ್ದು ಒಂದು ಔಷಧೀಯ ಗುಣಗಳಿಂದಾಗಿ ಇದಕ್ಕೆ ಈ ವರ್ಷ ಒಂದು ಅಂತಾರಾಷ್ಟ್ರೀಯ ವರ್ಷ ಅಂತ ಕಿರೀಟ ಕೊಟ್ಟಿದ್ದಾರೆ. ಓಕೆ, ಬಿಸಿ ಆಯಿತು. ಸಾಸಿವೆ ಸಿಡಿದ ಕೂಡಲೇ ನಾವು ಸ್ವಲ್ಪ ಕರಿಬೇವು ಹಾಕೋಣ. ಓಕೆ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಸಾಕು. ಸಾಕು. ಸ್ವಲ್ಪ ಈರುಳ್ಳಿ ಬಾಡಿದ ಮೇಲೆ ನಾವು ವೆಜಿಟೇಬಲ್ಸ್ ಬೇರೆ ನೀವು ಅಕ್ಕಿಯದ್ದೆಲ್ಲ ಹೇಗೆ ಮಾಡ್ತೀರಿ ಹಾಗೇನೆ ಮಾಡೋದು. ಸೊ ವೆಜಿಟೇಬಲ್ ಬಾತ್ ಮಾಡಿದ ಹಾಗೆ. ಹೌದು, ಬಟ್ ಅಲ್ಲಿ ಅಕ್ಕಿಯ ಬದಲು ಸಾಮೆಯನ್ನು ಯೂಸ್ ಮಾಡ್ತಾ ಇದ್ದೀರಾ ಇವಾಗ. ಹೌದು. ಸೊ ಮೇಯ್ನ್ ಆಗಿ ಹೆಲ್ತ್ ಕಾನ್ಷಿಯಸ್ ಇಂದ. ಹೌದು ಅಲ್ವಾ? ಮತ್ತು ಯಾವಾಗಲೂ ಅಕ್ಕಿ ತಿಂದಿದ್ದವರಿಗೆ ಒಂದು ದಿವಸ ಚೇಂಜ್. ಹೌದು. ಈವನ್ ಸಿರಿಧಾನ್ಯಗಳಲ್ಲಿ ತುಂಬ ಪೋಷಕಾಂಶಗಳಿದ್ದಾವೆ ಅಂತ ಹೇಳ್ತಾರೆ. ಈಗ ಇದು ಸಾಮೆ ಅಕ್ಕಿ ಹಾಕೋಣ. ಓಕೆ.
ಇದನ್ನು ತೊಳೆದಿಟ್ಟಿದ್ದೇನೆ ನಾನು. ಓಕೆ. ಸೊ ಅದು ತೊಳೆದಿಟ್ಟಾಗ ಸ್ವಲ್ಪ ಸ್ವಲ್ಪ ನೆನೆ ಮೆತ್ತಗೆ ಆಗ್ತದಲ್ಲ, ನೆನೀತದೆ. ಹೌದು. ಸೊ ಹಾಗಾದ್ರೆ ನೆನೆಸೋದು ಇದರಲ್ಲಿ ಕಂಪಲ್ಸರಿಯಾ? ಇಲ್ಲ, ಅಂದರೆ ತೊಳೆದಿಟ್ಟಾಗ ಅದು ಇದಾಗ್ತದೆ, ಹಾಗೆ ಸ್ವಲ್ಪ ಮೃದು ಆಗ್ತದೆ. ಅಂದರೆ ನಾವು ಅಕ್ಕಿ ಎಲ್ಲ ತೊಳೆಯೋದಿಲ್ವಾ, ಹಾಗೆಯೇ ತೊಳಿಬೇಕು ಇದನ್ನು. 2-3 ಸಲ ನೀರು ಹಾಕಿ ನಾವು ತೊಳೆದ್ರೆ. ಸೊ ಎಷ್ಟು ಪ್ರಮಾಣದಲ್ಲಿ ಸಾಮೆ ತಗೊಂಡಿದ್ರಿ? ನಾನು ಅರ್ಧ ಕಪ್ ಸಾಮೆ ತಗೊಂಡಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ನಾನು ಇದು ಬಿಸಿಬೇಳೆ ಬಾತ್ ಪೌಡರ್ ಮಾಡಿ ಮನೆಯಲ್ಲೇ ಮಾಡಿದ್ದು ತಂದಿದ್ದೇನೆ. ಇಲ್ಲ ಅಂದ್ರೆ ನಿಮಗೆ ಬೆಲೆಗೆ ಸಹ ಸಿಗ್ತದೆ. ಇಲ್ಲ ಅಂದ್ರೆ ನೀವು ಅರುಣ ಮಸಾಲೆಯದ್ದು ಗರಂ ಮಸಾಲ, ಅರಿಶಿನ ಪುಡಿ ಮತ್ತೆ ಮೆಣಸಿನ ಪುಡಿ ಇದನ್ನು ಹಾಕಿ ಸಹ ನೀವು ಮಾಡ್ಬೋದು. ಸೊ ಆ್ಯಕ್ಚುಲಿ ಅರುಣ ಮಸಾಲದವ್ರದ್ದು ಗರಂ ಮಸಾಲ ಹುಡಿ ಹಾಕ್ಬೋದು ಹೇಳಿದ್ರಿ. ಸೊ ನಮ್ದು ಆ್ಯಕ್ಚುಲಿ ಬಿಸಿಬೇಳೆ ಬಾತ್ ಪೌಡ್ರ್ ಇದೆ ಅರುಣ ಮಸಾಲದವ್ರದ್ದು. ಸೊ ಅದನ್ನು ಹಾಕ್ಬೋದು ಹಾಗಾದರೆ ಅಲ್ವಾ? ಹೌದು, ಖಂಡಿತವಾಗಿ. ಈಗ ಇದಕ್ಕೆ ನಾವು ಉಪ್ಪು ಹಾಕೋಣ. ಸರಿ. ಈಗ ಇದಕ್ಕೆ ನೀರು ಹಾಕುವ. ಸರಿ. ಸೊ ಇವಾಗ ಎಷ್ಟು ಗ್ಲಾಸ್? ಇದು ಅರ್ಧ ಕಪ್ ತಗೊಂಡಿದ್ದೆವು, ಹಾಗೆ 1 ಕಪ್ ನೀರು ಬೇಕು. ಸಾಕಲ್ಲ? ಸೊ ನೀರುಳ್ಳಿ, ಸ್ವಲ್ಪ ವೆಜಿಟೇಬಲ್ಸು, ಹೌದು, ಕ್ಯಾರೆಟು, ಬೀನ್ಸು ಹೌದು, ಆ್ಯಂಡ್ ಟೊಮೆಟೊ ಇಷ್ಟು ಹಾಕಿ ಸಾಮೆ ಹಾಕಿ ಹೌದು ಮಾಡಿರೋವಂಥದ್ದು. ಇವಾಗ ಫೈನ್. ಒಗ್ಗರಣೆ ಫಸ್ಟ್ ಇಟ್ಟು. ಹೌದು, ನಿಮಗೆ ಬೇಕಾಗ್ತದೆ ಇದು. ಈಗ ಮಕ್ಕಳಿಗೆ ಹಸಿವೆ ಅಂತ ಹೇಳಿದ್ರು ಸಹ ಪಟಾಪಟ್ ಮಾಡಿ ಕೊಡ್ಬೋದು, ಬೇಗ ಬೇಯ್ತದೆ, ಒಂದೇ ವಿಸಿಲ್ ಒಳಗೆ ಆಗ್ತದೆ. ಇದಕ್ಕೆ ಈಗ ಫ್ಲೇವರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಈ ಸಾಮೆ ಅಕ್ಕಿ ಯಾವುದಕ್ಕೆ ಆ್ಯಕ್ಚುಲಿ ಮೇಯ್ನ್ ಆಗಿ ಒಳ್ಳೆಯದು ಅಂತ? ಮೇಯ್ನ್ ಅಂದರೆ ಇದು ನಾವು ಇದು ಮುಚ್ಚಿಡುವ. ಇದು ಅಕ್ಕಿಯ ಹಾಗೆಯೇ, ಸಾಮೆ ಅಕ್ಕಿ ಹಾಗೆ ನಮಗೆ ಹೊಟ್ಟೆ ತುಂಬುತ್ತದೆ. ಆದರೆ ಇದರಲ್ಲಿ ಏನಂದ್ರೆ ಅಕ್ಕಿ ಪಾಲಿಶ್ ಆಗಿರ್ತದೆ, ಇದರಲ್ಲಿ ಫೈಬರ್ ಅಂಶ ಹಾಗೆ ಇರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಇದರಲ್ಲಿರುವ ಗ್ಲೂಕೋಸ್ ನಮ್ಮ ರಕ್ತದಲ್ಲಿ ಸೇರುವ ಇದು ಸ್ಪೀಡ್ ಉಂಟಲ್ಲ, ಅದು ಸ್ವಲ್ಪ ನಿಧಾನವಾಗಿ ನಮ್ಮ ರಕ್ತಕ್ಕೆ ಸೇರ್ತದೆ. ಹಾಗಾಗಿ ಮಧುಮೇಹಿಗಳಿಗೆ ಇದು ಒಳ್ಳೆಯದು ಅಂತ ಹೇಳೋದು. ಮತ್ತೆ ಕೆಲವೊಂದು ಇದರಲ್ಲಿ ಏನಂದ್ರೆ ಬೆಳೆಸುವಾಗಲೂ ಸಹ ಇದಕ್ಕೆ ನೀರು ತುಂಬ ಬೇಕಾಗಿಲ್ಲ. ಬರದ ಸಮಯದಲ್ಲಿ ಮತ್ತು ನೀರು ಕಡಿಮೆ ಇರುವ ಪ್ರದೇಶದಲ್ಲಿ ಇದೆಲ್ಲ ಚೆನ್ನಾಗಿ ಬೆಳೆಸ್ತಾರೆ. ಎಲ್ಲ ಸಿರಿಧಾನ್ಯಗಳು ಸಹ ಹಾಗೆ. ಅಕ್ಕಿ ಎಲ್ಲ ಅದಕ್ಕೆಲ್ಲ ನೀರು ತುಂಬಾ ಬೇಕು ಹಾಗೆ. ಮತ್ತು ಇದು ಅದೇ ಪೋಷಕಾಂಶಗಳಿಗೋಸ್ಕರ ತಿನ್ನುವುದು ಜಾಸ್ತಿ. ಹೌದು. ಸೊ ಒಂದು ವಿಸಿಲ್ ಆಯ್ತಲ್ಲ? ಹೌದು, ಆಫ್ ಮಾಡಿ ಇದನ್ನು ಆಫ್ ಮಾಡುವ. ಫೈನ್. ಇನ್ನು ಸ್ವಲ್ಪ ಹೊತ್ತು ಬೇಯ್ತದೆ. ಬೇಗ. ಹೌದು. ಮತ್ತೆ ಏನು ಅಂದರೆ ಇದು ನಮ್ಮದು ಬರೀ ನಾವು ಇದು ರೈಸ್ ಮಾತ್ರ ಮಾಡೋದಲ್ಲ, ನಾವು ಅಕ್ಕಿಯಿಂದ ಏನೆಲ್ಲ ಮಾಡ್ತೇವೆ ಅದೆಲ್ಲ ತಿಂಡಿಯನ್ನು ಸಹ ಇದರಲ್ಲಿ ಮಾಡ್ಬೋದು. ನಾವು ಇದರಲ್ಲಿ ನೀರು ದೋಸೆ ಮಾಡ್ಬೋದು, ಪುಂಡಿ ಮಾಡ್ಬೋದು, ಮತ್ತು ಚಕ್ಕುಲಿ ಮಾಡ್ತಾರೆ ಇದರ ಸಾಮೆ ಅಕ್ಕಿಯದ್ದು, ಪುಲಾವ್ ಮಾಡ್ತಾರೆ, ಮೊಸರನ್ನ ಮಾಡ್ತಾರೆ. ನಿಮಗೆ ರೈಸಲ್ಲಿ ನೀವು ಏನೇನು ವೆರೈಟೀಸ್ ನೀವು ಮನೆಯಲ್ಲಿ ಮಾಡ್ತೀರಿ ಆ ಎಲ್ಲ ವೆರೈಟೀಸನ್ನು ಸಹ ನೀವು ಈ ಸಿರಿಧಾನ್ಯಗಳಲ್ಲಿ ಮಾಡ್ಬೋದು. ಯಾವಾಗಲೂ ನಾವು ಇಲ್ಲಿ ನಮ್ಮ ಈ ಕ್ಲೈಮೇಟಿಗೆ ಹೇಗಂದರೆ ನಾವು ರೈಸ್ ತಿಂದೇ ಬೆಳೆದವರು, ನಾವು ರೈಸನ್ನೇ ತಿನ್ನೋದು. ಫಾರ್ ಎ ಚೇಂಜ್ ಅಂತ ಹೇಳಿ ನಾವು ನಡುವೆ ಇದನ್ನು, ಯಾಕೆಂದರೆ ನಾವು ಸೀದಾ ಯಾವುದಾದ್ರೂ ಒಂದು ಒಳ್ಳೆಯದು ಅಂತ ಹೇಳಿ ನಾವು ಸೀದಾ ಶುರು ಮಾಡಿದರೆ ನಮ್ಮ ಕರುಳು ಸಹ ಕೇಳೋದಿಲ್ಲ. ಆವಾಗ ಆ ಕರುಳು ಸಹ ಸ್ವಲ್ಪ ಎಲರ್ಜಿ ಅದೆಲ್ಲ ತೋರಿಸ್ತದೆ. ಹಾಗಾಗಿ ನಾವು ಈಗ ನೀವು ನೋಡಿರ್ಬೋದು, ಕೆಲವರು ಧಾನ್ಯ ತಿನ್ನುವ ಅಭ್ಯಾಸ ಇಲ್ಲದವರಿಗೆ ಧಾನ್ಯ ತಿಂದ ಕೂಡಲೇ ಗ್ಯಾಸ್ 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 ಅಂತ ಹೇಳ್ತಾರೆ. ಹಾಗೆ ಆದರೆ ನಮಗೆ ಪ್ರೋಟೀನ್ ಸಹ ಬೇಕು. ಅಂದರೆ ಪ್ರೋಟೀನ್ ಜಾಸ್ತಿ ಆದ ಕೂಡಲೇ ಕೆಲವರಿಗೆ ಅದು ಡೈಜೆಸ್ಟ್ ಆಗೋದಿಲ್ಲ, ಆವಾಗ ಗ್ಯಾಸ್ ಅಂತ ಹೇಳ್ತಾರೆ. ಹಾಗೆ ಅದು ಒಂದು ರೀತಿಯಲ್ಲಿ ನಮ್ಮ ಕರುಳು ತೋರಿಸುವ ಪ್ರೊಟೆಸ್ಟ್. ಇದು ಈಗ ಆಗಿದೆಯಾ ನೋಡುವ. ಓಕೆ, ಆಗಿದೆ ಅಲ್ಲ. ಸೊ ಒಳ್ಳೆ ಪರಿಮಳ ಬರ್ತಾ ಇದೆ. ಸೊ ಈ ಬಿಸಿಬೇಳೆ ಬಾತ್ ರೈಸಲ್ಲಿ ಮಾಡಿದರೆ ಹೇಗಾಗ್ತದೆ? ಟೊಮೆಟೊ ಬಾತ್ ಎಲ್ಲ ಮಾಡ್ತೀರಲ್ಲ ನೀವು, ಅದೇ ಥರ ವೆಜಿಟೇಬಲ್ ಬಾತ್. ಸೊ
ಸೊ ಅದೇ ಥರ ಟೆಕ್ಸ್ಚರ್ ಎಲ್ಲ ಅದೇ ಥರ ಇದೆ ಅಲ್ವಾ? ನೋಡಿದರೆ ಉಪ್ಪಿಟ್ಟಿನ ಥರ ಕಾಣ್ತದೆ. ಓಕೆ. ಇವನ್ ನಾನು ಕೂಡ ನೀವು ಹೇಳಿದಾಗೆ ದೋಸೆ ಎಲ್ಲ ಮಾಡ್ತಾ ಇದ್ದೆ, ಇದರಿಂದ ಉದ್ದಿನ ದೋಸೆ ಎಲ್ಲ ನೆನೆಸಿಟ್ಟು ಮಾಡುವಂಥದ್ದೆಲ್ಲ. ಹೌದು, ದೋಸೆ, ಇಡ್ಲಿ, ಮತ್ತೆ ನಮ್ದು ಕೊಟ್ಟೆ ಕಡುಬು, ಮೂಡೆ, ಎಂತ ಸಹ ಮಾಡ್ಬೋದು. ಸಿರಿಧಾನ್ಯ ಸಾಮೆ ಅಕ್ಕಿಯದ್ದು ವೆಜಿಟೇಬಲ್ ಬಾತ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಹೆಲ್ದಿ ಆದಂತಹ ಸಿರಿಧಾನ್ಯ, ಅದರಲ್ಲೂ ಸಾಮೆ ಅಕ್ಕಿಯಿಂದ ಹೇಗೆ ವೆಜಿಟೇಬಲ್ ಬಾತ್ ಮಾಡೋದು ಅಂತ ಹೇಳಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಗಮನಿಸ್ತಾ ಇದೆ. ಸೊ ವೀಕ್ಷಕರೇ, ಸಾಮೆ ಅಕ್ಕಿಯಿಂದ ಮಾಡಿದಂತಹ ವೆಜಿಟೇಬಲ್ ಬಾತ್ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಾಮೆ ಅಕ್ಕಿಯ ವೆಜಿಟೇಬಲ್ ಬಾತ್ ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಕ್ಯಾರೆಟ್, ಬೀನ್ಸ್, ನೆನೆಸಿದ 1 ಕಪ್ ಸಾಮೆ ಅಕ್ಕಿ, ಟೊಮ್ಯಾಟೊ ಹಾಕಿ ಹುರಿಯಿರಿ. ನಂತರ ಅರುಣಾ ಬಿಸಿಬೇಳೆ ಬಾತ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಮೆ ಅಕ್ಕಿಯ 2 ಪಟ್ಟು ನೀರು ಹಾಕಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ 1 ಬಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಆರೋಗ್ಯಕ್ಕೆ ಪೂರಕವಾದ ಸಾಮೆ ಅಕ್ಕಿಯ ವೆಜಿಟೇಬಲ್ ಬಾತ್ ಸವಿಯಲು ಸಿದ್ಧ. ಸೊ ವೀಕ್ಷಕರೇ, ಸಾಮೆ ಅಕ್ಕಿಯಿಂದ ವೆಜಿಟೇಬಲ್ ಬಾತನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಂದ್ರಿ. ಇನ್ನೊಂದು ಹೊಸ ರುಚಿಯನ್ನ ತೋರಿಸ್ಲಿಕ್ಕಿದ್ದಾರೆ. ಸೊ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಸಿಗ್ತೇನೆ. ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್ ಅ ಡೈಲಿ ಬ್ರೆಡ್, ಅ ಡೈಲಿ ಫುಡ್, ಲಲಿತಾ ಜ್ಯುವೆಲರೀಸ್ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಮೇಡಮ್, ಇವಾಗ ಯಾವ ಒಂದು ಹೊಸ ರುಚಿಯನ್ನು ಹೇಳ್ಕೊಳ್ತಾ ಇದ್ದಾರೆ? ಈಗ ಸಿರಿಧಾನ್ಯದಲ್ಲಿ ಇನ್ನೊಂದು ಸಿರಿಧಾನ್ಯ, ಅದು ರಾಗಿ. ಸರಿ, ರಾಗಿ ತಿನ್ನಿ ನಿರೋಗಿಯಾಗಿ ಅಂತ ಯಾವಾಗ್ಲೂ ಹೇಳ್ತಾ ಇದ್ದಾರೆ. ಈ ರಾಗಿಯಿಂದ ಮಸಾಲೆ ಮಜ್ಜಿಗೆಯನ್ನು ಹೇಳಿಕೊಡ್ತಾ ಇದ್ದೇನೆ. ಹೊಟ್ಟೆಗೆ ತಂಪು, ಮತ್ತೆ ಡಯಟ್ ಮಾಡುವವರಿಗೆ ಸಹ ಇದನ್ನು ಸ್ವಲ್ಪ ಇದರಲ್ಲಿ ವೇರಿಯೇಷನ್ ಹೇಗೆ ಮಾಡ್ಬೇಕಂತ ಇದರಲ್ಲೇ ಹೇಳ್ತೇನೆ ನಾನು. ಸೊ ಹೊಸ ರುಚಿ. ಸೊ ನಿಮ್ಗೆ ಹೊಸ ರುಚಿ, ಆರೋಗ್ಯವಂತ ಆಹಾರ. ಈಗ ಮೊದಲು ನಾವು ಈ ಹಸಿ ಮೆಣಸಿನಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕಿ ಕ್ರಷ್ ಮಾಡ್ಕೊಳ್ಬೇಕು. ಸರಿ, ಒಂದು ಹಸಿಮೆಣಸಿನಕಾಯಿ, ಒಂದು ಬೆಳ್ಳುಳ್ಳಿ. ಓಕೆ. ಸೊ ನೀವು ಸಿಪ್ಪೆ ಸುಲಿದು ಎಲ್ಲ ತಂದಿದ್ರಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸರಿ, ಉಪ್ಪಲ್ವಾ ಅದು? ಹೌದು. ಉಪ್ಪನ್ನ ಈಗಲೇ ಹಾಕೊಳ್ತೀರಾ? ಹೌದು, ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಇದನ್ನು ಅಂದರೆ ಉಪ್ಪು ಹಾಕಿದ ಕೂಡಲೇ ಬೇಗ ಕ್ರಶ್ ಆಗ್ತದೆ. ಇದು ಗ್ರೈಂಡ್ ಮಾಡುವ ಮುಂಚೆ ನಾನು ಈ ರಾಗಿಯನ್ನು ಸ್ವಲ್ಪ ಬೇಯಿಸ್ಕೊಳ್ತೇನೆ. ನನಗೆ ಒಂದು ಕಡಾಯಿ ಮತ್ತೆ ಒಂದು ಸ್ವಲ್ಪ ನೀರು ಬೇಕು. ಸೊ ಇದನ್ನು ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಬೇಕು. ಹೌದು, ಸಾಕು ಸಾಕು. ಹಾಂ, ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ನಾನು ಅಂದರೆ ಅದರ ಡೈರೆಕ್ಟ್ ಪೌಡರ್ ಹಾಕಿದರೆ ಅದು ಗಂಟು ಬರ್ತದೆ. ಸಾಕು ಸಾಕು. ಅದು ನೀರು ಕುದಿಯುವಷ್ಟರಲ್ಲಿ ನಾನು ಇದನ್ನು ಸ್ವಲ್ಪ ಪೌಡರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಹೌದು ಹೌದು ಅದರಲ್ಲಿ ಹಾಕಿದರೆ ಆವಾಗ ಅದು ಕುದಿಯುವಾಗ ಗಂಟು ಕಟ್ಟುವುದಿಲ್ಲ. ಇಲ್ಲ ಅಂದರೆ ಗಂಟು ಕಟ್ತದೆ. ನೋಡಿ, ಗಂಟು ಇಲ್ಲದಂತೆ ನಾವು ಕರಗಿಸ್ಕೊಳ್ಳಿ. ಕರೆಕ್ಟ್. ಸೊ ಇದು ಸ್ವಲ್ಪ ಸಣ್ಣದು ಮಾಡಲಾ? ಕುದಿತಾ ಇದೆ? ಬೇಡ, ಕುದಿಲ್ಲ. ಹೌದು. ಓಕೆ. ಯೂಶ್ವಲಿ ಕೆಲವೊಮ್ಮೆ ಅದನ್ನ ಆ ಥರ ಮಾಡಿ ರಾಗಿಯನ್ನು ನೀರನ್ನ ಒಟ್ಟಿಗೆ ಹಾಕ್ತಾರಲ್ಲ? ಹೌದು ಹೌದು. ಇದನ್ನು ಈಗ ನೀರಿಗೆ ಹಾಕ್ತೇನೆ ನಾನು. ಇದು ನೀರು ಕುದಿಯುವಾಗ ಅದರಲ್ಲೇ ಹಾಕ್ಕೊಳ್ತೇನೆ. ಓಕೆ. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸರಿ.
ಈಗ ಇದಕ್ಕೆ ಕುದಿ ಬರ್ತಾ ಇದೆ. ಹೌದು. ನಾನು ಇದು ಪೌಡರನ್ನು ಹಾಕ್ತಾ ಇದ್ದೇನೆ. ಸೊ 1 ಸ್ಪೂನ್ ಅಷ್ಟು ಪೌಡ್ರನ್ನ, ರಾಗಿ ಪೌಡ್ರನ್ನ ಹಾಕಿದ್ರಿ. ಹೌದು. ಫೈನ್. ನಮಗೆ ಡಯಟ್ ಮಾಡಲಿಕ್ಕೆ ಸ್ವಲ್ಪ ಹಸಿವು ಅಂದರೆ ಊಟ ಮಾಡೋದಿಲ್ಲ ನಾನು, ಇವತ್ತು ನಾನು ಲಿಕ್ವಿಡ್ ಅಲ್ಲೇ ಇರ್ತೇನೆ, ಹಾಗೆ ಏನಾದರೂ ಇರೋರಿದ್ರೆ ಅವರು ಸ್ವಲ್ಪ ಜಾಸ್ತಿನೇ ಹಾಕಿ ಸ್ವಲ್ಪ ದಪ್ಪ ಮಾಡಿ ಕುಡಿಬೋದು. ಓಕೆ, ಸರಿ. ಸೊ ಆ ಟೈಮಲ್ಲಿ ಅದೀಗ ಕುದಿಬೇಕಷ್ಟೇ ಅಲ್ಲ, ಬೇಯಬೇಕಲ್ಲ ಸ್ವಲ್ಪ? ಇದು ಸ್ವಲ್ಪ ಬೇಯ್ತದೆ. ಸರಿ, ಹಾಗಾದ್ರೆ ಗ್ರೈಂಡ್ ಮಾಡ್ಕೊಳ್ತೇನೆ. ನೀರು ಹಾಕೋದು ಬೇಡವಾ? ಬೇಡ, ಅದಕ್ಕೆ ಬೇಡ. ಈಗ ನಾವು ಅದಕ್ಕೆ ಮೊಸರು ಹಾಕೋಣ ಆಮೇಲೆ. ಸ್ವಲ್ಪ ಕ್ರಶ್ ಆದ ಕೂಡಲೇ ಸಾಕು. ಈಗ ಅದಕ್ಕೆ ಸ್ವಲ್ಪ ನಾವು ಮೊಸರನ್ನು ಹಾಕಿಕೊಂಡು ಮತ್ತೆ ಪುನಃ ಮಿಕ್ಸ್ ಮಾಡಲಿಕ್ಕಿದೆ ಅಲ್ವಾ? ಸೊ 1 ಕಪ್ನಷ್ಟು ಮೊಸರನ್ನು ತಗೊಂಡಿದ್ದೀರಾ? ಹೌದು ಅಲ್ವಾ? ಇದು ಆಯಿತು. ಇದನ್ನು ನಾನು ಆಫ್ ಮಾಡ್ತೇನೆ. ಅದನ್ನು ನಾವು ಸೋಸಿಕೊಳ್ಳುವ. ಹಾಕ್ಲಾ? ಸ್ವಲ್ಪ ನೀರು ಹಾಕಿ ಹಾಕಲ? ನೀರು ಹಾಕಿ. ಈಗ ಇದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡುವ. ನೀರು ಬೇಕಾ? ಹೌದು, ಸಾಕು. ಈಗ ಇದನ್ನು ನಾವು ರೆಡಿಯಾಗಿದೆ, ನಾವು ಸರ್ವ್ ಮಾಡೋಣ. ಸೊ ನಿಮಗೆ ಹೌದು, ಗ್ಲಾಸ್ ಬೇಕು. ಸೊ ರಾಗಿಯ ಜೊತೆ ಮಜ್ಜಿಗೆ. ಹೌದು, ರಾಗಿ ಮಸಾಲ ಮಜ್ಜಿಗೆ ಅಂತ ಹೇಳ್ಬೋದು ಇದಕ್ಕೆ ಅಲ್ವಾ? ಸೊ ಇದು ಒಂಥರ ಹೆಲ್ದಿ ಡ್ರಿಂಕ್. ಹೌದು. ಸೊ ಆವಾಗಲೇ ಸಾಮೆ ಅಕ್ಕಿಯಿಂದ ಹೇಗೆ ವೆಜಿಟೇಬಲ್ ಬಾತ್ ಮಾಡೋದು ಅಂತ ಹೇಳ್ಕೊಟ್ರಿ. ಹೌದು. ಇವಾಗ ಹೆಲ್ದಿ ರಾಗಿ ಮಸಾಲ ಮಜ್ಜಿಗೆ. ಒಂದು ಕಂಪ್ಲೀಟ್ ಫುಡ್. ಓಕೆ. ಪಕ್ಕ ನೋಡಬೇಕಾದ್ರೆ ಪಿಸ್ತಾ ಮಿಲ್ಕ್ ಶೇಕ್ ಥರ ಕಾಣ್ತಾ ಉಂಟು. ಸೊ ಯಾರಿಗಾದರೂ ಏನು ಕನ್ಫ್ಯೂಸ್ ಆಗಿ ದೂರದಿಂದ ನೋಡಬೇಕಾದ್ರೆ, ಬಟ್ ದಿಸ್ ಈಸ್ ಹೆಲ್ದಿ ಡ್ರಿಂಕ್ ಅಲ್ವಾ? ಹೌದು. ಸೊ ರಾಗಿ ಮಸಾಲ ಮಜ್ಜಿಗೆ ರೆಡಿ. ಕುಡಿದು ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಸೊ ರಾಗಿ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ವೀಕ್ಷಕರು, ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ರಾಗಿ ಮಸಾಲೆ ಮಜ್ಜಿಗೆ ತಯಾರಿಸುವ ವಿಧಾನ. ಮೊದಲು 1 ಹಸಿಮೆಣಸು, ಬೆಳ್ಳುಳ್ಳಿ 2 ಎಸಳು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಮೊಸರು ಸೇರಿಸಿ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಯಲ್ಲಿ 1 ಕಪ್ ನೀರಿಗೆ 1 ಚಮಚದಷ್ಟು ತೆಳು ಮಾಡಿದ ರಾಗಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಕುದಿಯುವ ನೀರಿಗೆ ಸೇರಿಸಿ ಬೇಯಿಸಿ. ರಾಗಿ ಬೆಂದ ನಂತರ ಮಜ್ಜಿಗೆಯೊಂದಿಗೆ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಆರೋಗ್ಯಭರಿತ ಸ್ವಾದಿಷ್ಟವಾದ ರಾಗಿ ಮಸಾಲೆ ಮಜ್ಜಿಗೆ ರೆಡಿ. ಸೊ ಸಿರಿಧಾನ್ಯಗಳಿಂದ, ಅದರಲ್ಲೂ ಇವತ್ತು ಸ್ಯಾಮೆಯಿಂದ ವೆಜಿಟೇಬಲ್ ಬಾತನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ರಿ. ಅದೇ ರೀತಿ ರೆಡಿಯಾಗಿದೆ, ಗಮನಿಸ್ತಾ ಇದೆ, ಕರಿತಾ ಇದೆ ತಿನ್ನು ಅಂತ. ಅದೇ ರೀತಿ ಮಸಾಲ ಮಜ್ಜಿಗೆ, ರಾಗಿ ಮಸಾಲ ಮಜ್ಜಿಗೆ ಸ್ಪೆಷಲಿ. ಸೊ ನಾನು ನಿಮ್ಮ ಹತ್ರ ಒಂದು ಕೇಳಬೇಕಂತಿತ್ತು, ನೀವು ಹೆಚ್ಚಾಗಿ ಇದನ್ನ ಮಾಡ್ತಾ ಇರ್ತೀರಾ ಮನೆಯಲ್ಲಿ, ಸಿರಿಧಾನ್ಯಗಳ ಬಳಕೆಯನ್ನ ಮಾಡ್ತಾ ಇರ್ತೀರಾ? ಹೌದು, ಅಂದರೆ ಈಗ ಫಾರ್ ಎ ಚೇಂಜ್ ಅಂತ ಹೀಗೆ ನಾವು ಮಾಡ್ತೇವೆ. ಮತ್ತೆ ಉಪವಾಸ ಸಮಯದಲ್ಲಿ ಅಕ್ಕಿ ತಿನ್ಲಿಕ್ಕಿಲ್ಲದೆ ಇದ್ದಾಗ ಆವಾಗ ಒಂದು ಹೊತ್ತಿನ ಉಪಹಾರಕ್ಕೆ ನಾವು ಇಂತಹ ಸಿರಿಧಾನ್ಯಗಳನ್ನು ನಾವು ಉಪಯೋಗ ಮಾಡ್ತೇವೆ. ಹೌದು. ಓಕೆ. ಸೊ ಇವಾಗ ಟೇಸ್ಟ್ ಮಾಡುವ ಅಲ್ವಾ ಸಿರಿಧಾನ್ಯ, ಅದರಲ್ಲಿ ಸಾಮೆಯಿಂದ ಮಾಡಿದಂತಹ ವೆಜಿಟೇಬಲ್ ಬಾತ್. ಹೌದು, ತಗೊಳ್ಳಿ ಮೇಡಮ್. ಸೊ ಅದರ ಟೆಕ್ಸ್ಚರ್ ಎಲ್ಲ ನೋಡಿದರೆ ಆಲ್ಮೋಸ್ಟ್ ಉಪ್ಪಿಟ್ಟು ಆ್ಯಂಡ್ ಇವನ್ ಬಿಸಿಬೇಳೆ ಬಾತ್. ಹೌದು, ಆಲ್ಮೋಸ್ಟ್ ಟೆಕ್ಸ್ಚರ್. ನಾವು ಉಪವಾಸಕ್ಕೆ ಮಾಡುವಾಗ ಮಾತ್ರ ಈರುಳ್ಳಿ ಹಾಕಲಿಕ್ಕಿಲ್ಲ. ಹಾಂ. ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆಂದ ಇದೆ.
ಯೂಶಲಿ ಅಕ್ಕಿಯಲ್ಲಿ ಮಾಡಿದಾಗಲೂ ಸಾಮೆಯಲ್ಲಿ ಮಾಡಿದಾಗಲೂ ಸ್ವಲ್ಪ ಡಿಫ್ರೆನ್ಸಸ್ ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ನಾಟ್ ವೆರಿ ಮಚ್ ಡಿಫ್ರೆನ್ಸ್. ಇಲ್ಲ. ಹೌದು, ಟೇಸ್ಟಿ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನಾನಂತೂ ಇದನ್ನು ಮನೆಯಲ್ಲಿ ಮಾಡ್ತೇನೆ. ಯೂಶಲಿ ಮೊದಲು ಮಾಡ್ತಾ ಇತ್ತು, ದೋಸೆಗಳನ್ನೆಲ್ಲ ಮಾಡ್ತಾ ಇತ್ತು ಹೆಚ್ಚಾಗಿ. ಸೊ ಇವಾಗ ಇದನ್ನು ನೀವು ಹೇಳ್ಕೊಟ್ಟಿರೋದ್ರಿಂದ ಇದನ್ನು ಮನೆಯಲ್ಲಿ ಟ್ರೈ ಇದು ಮಾಡ್ಬೋದು, ಪುಲಾವ್ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಪೊಂಗಲ್ ಮಾಡ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ನಾನು ಎಲ್ಲ ವೆರೈಟೀಸನ್ನು ಒಂದೊಂದು ಹೀಗೆ ಟ್ರೈ ಮಾಡ್ತಾ ಇರ್ತೇನೆ, ಬೇರೆ ಬೇರೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಡೆಲಿಷಿಯಸ್ ಫುಡ್. ಸೊ ಇವಾಗ ರಾಗಿ ಮಸಾಲ ಮಜ್ಜಿಗೆನ ಟೇಸ್ಟ್ ಮಾಡುವ. ಸೊ ಮೇಡಮ್ ತಗೊಳ್ಳಿ. ಚೆನ್ನಾಗಿದೆ ಮ್ಯಾಮ್, ಟೇಸ್ಟಿ ಆಗಿದೆ. ಸೊ ರಾಗಿ ಹಾಕಿದ್ದೀರಿ ಅಂತ ಪಕ್ಕಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ? ಅದೇ ಅಂದರೆ ಈ ಕೊತ್ತಂಬರಿ ಸೊಪ್ಪು ಮತ್ತೆ ನಾವು ಬೆಳ್ಳುಳ್ಳಿ ಹಾಕಿದ್ದೇವೆ, ಅದರದ್ದು ಫ್ಲೇವರ್ ಜಾಸ್ತಿ ಬರ್ತಾ ಇದೆ. ಆದರೆ ಏನಾಗ್ತದೆ ಅಂದರೆ ರಾಗಿ ಹಾಕಿದ ಕೂಡಲೇ ಅದು ಸ್ವಲ್ಪ ದಪ್ಪ ಬರ್ತದೆ. ಹೌದು, ಕರೆಕ್ಟ್. ಟೆಕ್ಸ್ಚರ್ ಕೂಡ ದಪ್ಪ ಬರ್ತದೆ. ಮತ್ತೆ ಏನಂದರೆ ಬರೀ ಇದನ್ನು ಕುಡಿದಾಗ ನಮಗೆ ಹಸಿವೆ ಆಗೋದಿಲ್ಲ. ಬರೀ ಅದನ್ನು ಕುಡಿದಷ್ಟೇ ನಾವು ಆ ದಿವಸ ಉಪವಾಸ ಸಹ ನಾವು ಇದು ಮಾಡ್ಬೋದು. ಅಂದರೆ ಬೆಳ್ಳುಳ್ಳಿ ಹಾಕಲಿಕ್ಕಿಲ್ಲ, ಬರೀ ನಾವು ಶುಂಠಿ ಹಾಕಿಕೊಂಡು ಮಾಡಿಕೊಂಡು ಹಾಗೆ ಸಹ ಕುಡಿಬೋದು. ಆವಾಗ ನಮಗೆ ಹೊಟ್ಟೆ ತುಂಬಿದ ಅನುಭವ ಆಗ್ತದೆ ಮಜ್ಜಿಗೆ ಕುಡಿದ್ರೆ, ಮತ್ತೆ ಹಸಿವೆ ಸಹ ಬೇಗ ಆಗುವುದಿಲ್ಲ. ಸೊ ಹೆಲ್ದಿ ಆದಂತಹ 2 ಫುಡ್ ಐಟಮ್ಸ್ಗಳನ್ನು ಹೇಳಿಕೊಟ್ಟಿದೆ. ಒಂದು ಡ್ರಿಂಕ್ ರಾಗಿ ಮಸಾಲ ಮಜ್ಜಿಗೆ, ಅದೇ ರೀತಿ ಸ್ಯಾಮೆಯಿಂದ ಮಾಡುವಂತಹ ವೆಜಿಟೇಬಲ್ ಬಾತ್. ಸೊ ನಿಮಗೆ ನಮ್ಮ ಟಿವಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನನಗೂ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಮೇಡಮ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಒಂದು ಪುಟ್ಟ ಕಿರುಕಾಣಿಕೆ. ಧನ್ಯವಾದಗಳು. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ವತಿಯಿಂದ ಒಂದು ಪುಟ್ಟ ಕಿರುಕಾಣಿಕೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಮತ್ತೊಮ್ಮೆ. ಸೊ ವೀಕ್ಷಕರೇ, ಇವತ್ತು ಸಿರಿಧಾನ್ಯಗಳಿಂದ ಮಾಡಿದಂಥ, ಅದರಲ್ಲೂ ಮೇಯ್ನಾಗಿ ಸ್ಯಾಮೆ ಅಕ್ಕಿ ಅಂತ ಹೇಳ್ತಾರೆ, ಇದರಿಂದ ಮಾಡಿದಂಥ ವೆಜಿಟೇಬಲ್ ಬಾತನ್ನು ಹೇಗೆ ಮಾಡೋದು ಅಂತ ನೀವು ನೋಡಿದ್ರಿ. ಅದೇ ರೀತಿ ಇನ್ನೊಂದು ರಾಗಿಯಿಂದ ಮಸಾಲ ಮಜ್ಜಿಗೆಯನ್ನು ಹೇಗೆ ಮಾಡೋದು ಅಂತ ನೋಡಿದ್ರಿ. ಸೊ ಇಂಥ ಒಂದು ಆರೋಗ್ಯಕರವಾದಂಥ ಒಂದು ಖಾದ್ಯವನ್ನು ಹೇಗೆ ಮಾಡೋದು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಂಡಾಯಿತು. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆರ್ ಡೈಲಿ ಬ್ರೆಡ್ ಆರ್ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.